ಪತಿಯನ್ನೇ ಕೊಂದು ಆತ್ಮಹತ್ಯೆ ಕಟಗಟ್ಟಿದ ಪತ್ನಿ. ಆದರೆ ವಿಚಾರಣೆ ನಡೆದಾಗ ಅಸಲಿ ಕತೆ ಗೊತ್ತಾಯಿತು. ಅದು ಆತ್ಮಹತ್ಯೆ ಅಲ್ಲ, ಅದು ಕೊಲೆ. ಈ ಘಟನೆ ನಡೆದಿದ್ದು ಅಂಪಾರಿನ ವಿವೇಕನಗರದಲ್ಲಿ. ಕೊಲೆಯಾದ ವ್ಯಕ್ತಿ ವಿವೇಕನಗರದ ನಾಗರಾಜ. ಅಕ್ಟೋಬರ್ 19ರಂದು ನಡೆದ ನಾಗರಾಜ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಪತ್ನಿ ಮತ್ತು ಇತರ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ವಿಪರೀತ ಕುಡಿತದ ಚಟದಿಂದ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಪತ್ನಿ ಹೇಳಿದ್ಲು. ಆದರೆ ಕೊಲೆಯಾದ ನಾಗರಾಜನ ತಂಗಿ ನೀಡಿದ ದೂರಿನಂತೆ ಪೊಲೀಸರು ವಿಚಾರಣೆ ನಡೆಸಿದಾಗ ನಿಜ ಕತೆ ಬಯಲಾಗಿದೆ. ನಾಗರಾಜ ಪತ್ನಿ ಮಮತಾ ಸೇರಿ 5 ಬಂಧನವಾಗಿದೆ. ಮಮತಾ ಸ್ನೇಹಿತ ಕುಮಾರ್ ಮತ್ತು ದಿನಕರನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣದಲ್ಲಿ ಬಾಕಿಯಾದ 2 ಬಾಲಕರನ್ನ ರಿಮಾಂಡ್ ಹೋಮಿಗೆ ಸೇರಿಸಲಾಗಿದೆ.